ಅಸೇಗೋಳಿಡು ಕರಿ 18 ವರ್ಷಡು ಮೆಗಾ ಸೂಪರ್ ಮಾರ್ಕೆಟ್ ಆದು ದಿನಸಿ ವಸ್ತುಲದ ಮಾರಾಟ ಮಳಿಗೆ ನಡಪೊಂದಿತ್ತಿನ ಮೆಗಾ ಸಲೀಂ ಇತ್ತೆ ಅವೆನು ಮೆಗಾ ಮಾರ್ಟ್ ಆದು ಗೃಹೋಪಯೋಗಿ ವಸ್ತುಲದ ಮಾಮಲ್ಲ ಮಾರಾಟ ಮಳಿಗೆ ಆದು ಬದಲ್ ಮಲ್ದಿದ್ದು ಇದದ ಉದಿಪನ ಲೇಸು ಶುಕ್ರವಾರ ಕಾಣ ನಡೆತನು. ಅಸೇಗೋಳಿ ಆರ್ವಿ ಆರ್ಕೆಡ್ದ ಮಾಲಕಿರು ಶ್ರೀಮತಿ ವಿಜಯಲಕ್ಷ್ಮಿ ಕಾಜವ ರಿಬ್ಬನ್ ಬುಡ್ಪಾದ್ ಮೆಗಾ ಮಾರ್ಟ್ ಮಾರಾಟ ಮಳಿಗೆಯನ್ನು ಉದಿಪನ ಮಲ್ದೇರು. ಇಲ್ಲು ಅಂಗಡಿ ಕಚೇರಿಲೆಗು ಬೋಡಿತ್ತಿನ ಅಗತ್ಯ ವಸ್ತುಲೆದ ಮೆಗಾ ಮಾರ್ಟ್ ಮಾರಾಟ ಮಳಿಗೆ ಎಡ್ಡೆ ಅವಡು ಪಣದು ಶ್ರೀಮತಿ ವಿಜಯಲಕ್ಷ್ಮಿ ಕಾಜವ ಎಡಬೈಕಿರು. ನಮ್ಮ ಸಲೀಮೇರು ಎಡ್ಡೆ ಅಂಗಡಿ ಉದ್ಘಾಟನೆ ಮಂತದೀರು ಮೇಘ ಮಾರ್ಟ್ ಅವು ನನ್ನ ಮಿತ್ತುಗಳ ಭಾರಿ ಅಭಿವೃದ್ಧಿ ಆದ ನನ್ನ ಆ ಮಿತ್ತುಗಳ ಎಡ್ಡೆ ಯಾವುದು ಪೋಡದು ನಾನು ದೇವರ ಪ್ರಾರ್ಥನೆ ಮಾಡಿದೆ. ವ್ಯಾಪಾರ ವ್ಯವಹಾರ ಪಂಡಿಬೊಕ್ಕ ಕಷ್ಟ ನಷ್ಟ ಇತ್ತಿನವೆ ಅವೇನು ಎದುರಿಸಾವೊಂದು ಬುಲೆಪಾವ್ನ ಚಾತುರ್ಪು ಬೋಡು ಅವೇನು ಮೆಗಾ ಸಲೀಂ ಪಡೆತಿರು. ವ್ಯಾಪಾರಡು ಎಡ್ಡೆ ಅನುಭವ ಇತ್ತಿನಾರು ಇತ್ತೆ ಮೆಗಾ ಮಾರ್ಟ್ ಮಲ್ಲ ಮಾರಾಟ ಮಳಿಗೆಯನ್ನು ಶುರು ಮಾಡಿದರು. ಇಂದು ಯಶಸ್ವಿ ಆವಡು ಪಡೆದು ವಿಶ್ರಾಂತ ಕುಲಪತಿ ಡಾಕ್ಟರ್ ಚಿನ್ನಪ್ಪ ಗೌಡ ಹಾರೈಸಿರು. ಆ ಶಿಸ್ತನ್ನು ಇಟ್ಟುಕೊಂಡು ಬಹಳ ವರ್ಷ ಈ ಮೆಗಾ ಅಂದ್ರೆ ದೊಡ್ಡದು ಅಂತ ಅರ್ಥ, ವ್ಯಾಪಕವಾದದ್ದು ವಿಸ್ತಾರವಾದದ್ದು ಎಲ್ಲ ಉಳ್ಳದ್ದು ಅಂತ ಅರ್ಥ. ಮೆಗಾ ಟೆಕ್ಸ್ಟ್ ಅಂತ ಹೇಳ್ತೇವೆ, ಮೆಗಾ ಪಠ್ಯ ಅಂತ ನಾವು ಸಾಹಿತ್ಯದ ಸಂದರ್ಭದಲ್ಲಿ ಕೂಡ ಹೇಳ್ತೇವೆ. ಅಂದರೆ ಎಲ್ಲ ಉಂಟು ಇಲ್ಲಿ ಅಂತ ಹೇಳುವ ದೃಷ್ಟಿಯಿಂದ ಒಂದು ಒಳ್ಳೆಯ ವ್ಯಾಪಾರ ಮಳಿಗೆಯನ್ನು, ಇದನ್ನು ವ್ಯಾಪಾರ ಮಳಿಗೆಗಿಂತ ಹೆಚ್ಚಾಗಿ ಎಲ್ಲರೂ ಬಂದು ಹೋಗುವ ಒಂದು ಮಳಿಗೆ ಅಂತ ನಾನು ಕರೆಯೋಕೆ ಇಷ್ಟಪಡ್ತೇನೆ. ಹೊರ ಪೋಯಿ ಅಡೆ ತೂಕ ಅಂತ ದೆತೋನಡು ಒಂದಿಜ್ಜಿ ಮಾತಾ ಬತ್ನಾಗ್ಲು ಪೂರ ಸಾಮಾನು ದೆತೋನ ಬೊಡ್ಚಿ ಸಲಿಮೇರು ಬರೋಡು ಜನ ತೂವಡು ಹೊರ ಪೂರ ಸಾಮಾನು ಉಂಡು, ಲಾಯ್ಕ್ ಉಂಡು, ಎಡ್ಡೆ ಉಂಡು. ವ್ಯಾಪಾರಡು ಜನಕ್ಕೂ ಎಡ್ಡೆ ಉಂಡು ಬಂಡೇರ್ನ ಭಾರಿ ಎಡ್ಡೆ ಅಂದು ಲೆಕ್ಕ. ಎಡ್ಡೆ ಉಂಡು ಆಗ್ಲಿ ಬಂಡೇರ್ನ ಈರೆಗ್ಲು ಎಡ್ಡೆ ಹಾಪು ಒಂದು ಅರ್ಥ. ಅವು ಸಾಮಾನುಗಳ ಪ್ರಯೋಜನ ಜಿಂದು ಅಂಚಿನ ಬರಂದ ಲೆಕ್ಕ ಅಂಚ ಬಂಡನೆಲ್ಲ ದೆತ್ತೊಂದು ಗಮನಕ್ಕೆ ದೆತ್ತೊಂದು ಒಂದು ಉದ್ಯಮದ ವಿಷಯ ಪೂರ ಗ್ರಾಹಕರಿಗೆ ಓಲಾ ತೊಂದರೆ ಒಂದು ಲೆಕ್ಕ. ಇತ್ತ ಮಾತಾತಿಕೊಳ್ಳಿ ಪುನಃ ಪ್ರಶ್ನೆ ಉಂಡ ಅಂಗಡಿ ಓಪನ್ ಮಲ್ಬೋರು ಎಲ್ಲ ಮಾಡ್ತಾರೆ, ಎಲ್ಲ ಕೊಡ್ತಾರೆ, ತಗೊಂಡೋಗಿ ನಿಮ್ಮ ಜೊತೆಗಿದ್ದೇವೆ ಹೇಳ್ತಾರೆ. ನಮಗೆಲ್ರಿಗೂ ಅನುಭವ ಆಗ್ತದೆ. ನಾವು ಫ್ರಿಡ್ಜ್ ತರ್ತೇವೆ, ಟಿವಿ ತರ್ತೇವೆ, ತಂದ ಮೇಲೆ ರಿಪೇರಿಗೆ ಹೇಳಿದರೆ ಅದು ನಿಲ್ಲಿ, ನಾವು ಅವ್ರಿಗೆ ಹೇಳ್ತೇವೆ ಇವರಿಗೆ ಹೇಳ್ತೇವೆ ಅಂತ ಹಾಗೊಂದು ಬರ್ತದೆ. ಯಾವಾಗ ಬಳಕೆದಾರರನ್ನ ವಿಶ್ವಾಸಕ್ಕೆ ತಗೊಳ್ತದೆ ಆ ಉದ್ಯಮ ಯಶಸ್ವಿ ಆಗ್ತದೆ ಅಂತ ಅರ್ಥ. ಹಾಗಾಗಿ ಸಣ್ಣ ಪುಟ್ಟ ಒಂದು ಕಂಪ್ಲೇಂಟ್ ಬಂದರೂ ಕೂಡ ಉದ್ಯಮದವರು ಅದಕ್ಕೆ ಗಮನ ಕೊಟ್ಟು ಬೇಡ ನೋಡಿ ಹೀಗೆ ಅದು ಬೇಡದ್ರೆ ಬೇಡ ಹೀಗೆ ಮಾಡಿ ಒಂದು ಪರಿಹಾರ ಇರ್ತದಲ್ಲ. ಮಾರಿದ ಮೇಲೆ ಅವನಿಗೆ ಸಂಬಂಧ ಇಲ್ಲ ಅಂತಲ್ಲ. ಯಾಕೆ ಸಂಬಂಧ ಇಲ್ಲ? ಒಂದು ವಸ್ತು ಕೊಂಡು ಅಲ್ಲಿಗೆ ಮುಗಿಯಿತು, ಆದರೆ ಸಂಬಂಧ ಮತ್ತು ಬರಬೇಕಲ್ಲ, ಅವರು ಬೇರೆ ವಸ್ತುಗಳಿಗೂ ಬರಬೇಕಲ್ಲ. ಹಾಗಾಗಿ ಈ ಸಂಬಂಧ ಒಂದು ಅರ್ಥದಲ್ಲಿ ಸಲೀಂ ಅವರು ಇಲ್ಲಿ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಕಳೆದ ಒಂದು 15 ವರ್ಷ ಆಯ್ತಾ, ಎಷ್ಟು ವರ್ಷ ಆಯಿತು? 18 ವರ್ಷ ಆಯಿತು. 18 ವರ್ಷ ಆಯಿತು ಅಂದರೆ ಒಂದು ವ್ಯಾಪಾರದಲ್ಲಿ ಒಂದು ಪರಂಪರೆ ಸ್ಥಾಪನೆ ಟ್ರೆಡಿಷನ್ ಸ್ಥಾಪನೆ ಮಾಡಿದ್ದಾರೆ ಅಂತ ಅರ್ಥ. ಸದರ್ ಬಜಾರ್ದ ಸ್ಥಾಪಕರು ಜನಾಬ್ ಅಹಮದ್ ಹಾಜಿ ತಂಗ್ಲಿ ಸಂಬಂಧಿ ಮೆಗಾ ಸಲೀಂರೇನ ಮೆಗಾ ಮಾರಾಟ ಮಳಿಗೆಗೂ ಶುಭ ಹಾರೈಸಿರು. ಇಂದು ಈ ಮೆಗಾ ಮಾರ್ಟ್ ಓಪನ್ ಆಯ್ತು. ಇದ್ರೆ ಅಲ್ಲ ನಲ್ಲೆನ್ನು ಮುಂತು ನಡಪಟ್ಟು ಇದ್ರಲ್ಲಿ ಅವನ ಎಲ್ಲ ನಲ್ಲ ಕಾರ್ಯತಿರೆಲ್ಲ ಹಾಕ್ಬಿಟ್ಟು. ಪರಿಸರದ ಪ್ರಮುಖರು ಪ್ರಶಾಂತ್ ಕಾಜವ, ಪ್ರಸಾದ್ ರೈ ಕಲಿಮಾರ್, ಫಾರೂಕ್ ಉಳ್ಳಾಲ್, ಇಬ್ರಾಹಿಂ ಕೋಡಿಜಾಲ್, ಟಿಎಸ್ ಅಬ್ದುಲ್ಲಾ, ಸದಾಶಿವ ಉಳ್ಳಾಲ್, ಸಂತೋಷ್ ಶೆಟ್ಟಿ ಅಸೇಗೋಳಿ, ಶ್ರೀಮತಿ ಚಂಚಲಾಕ್ಷಿ, ರವೀಂದ್ರ ರೈ ಹರೇಕಳ, ಶ್ರೀನಾಥ್ ಕೊಂಡೆ, ಶ್ರೀಮತಿ ಮೈನಾ ಎಸ್ ಕೊಂಡೆ, ಎಸ್ಬಿಐ ಮ್ಯಾನೇಜರ್ ಮಮತಾ ಶೆಟ್ಟಿ, ನವಾಜ್ ನರಿಂಗಾನ, ಪದ್ಮನಾಭ ಗಟ್ಟಿ, ಆಲ್ವಿನ್ ಡಿಸೋಜಾ, ಆರ್ಕೆ ರಿಯಾಸ್, ಶೌಕತ್ ಅಲಿ, ವಿದ್ಯಾಧರ್ ಶೆಟ್ಟಿ, ರವಿರಾಜ್ ಶೆಟ್ಟಿ ದೇರ್ಲಕಟ್ಟೆ, ಸೀತಾರಾಮ್ ಶೆಟ್ಟಿ ದಡಸ್, ಗಫೂರ್, ನಜೀರ್ ಬಾರ್ಲಿ, ಮ್ಯಾಕ್ಸಿಮ್ ಡಿಸೋಜಾ, ರಘು, ರೋಹಿತ್ ಸಾಂಗ್ತುಸ್, ಮನ್ಸೂರ್, ರಾಜು ಭಂಡಸಾಲೆ, ಎನ್ಎಸ್ ಕರೀಂ, ಆನಂದ್ ಮಾಸ್ಟರ್ ಅಸೇಗೋಳಿ, ಕೌಸರ್ ಬಾನು, ನಾಸಿರ್ ಸಾಮಾನಿಗೆ, ಇಕ್ಬಾಲ್ ಸಾಮಾನಿಗೆ, ರೆಹಮಾನ್ ಕೋಡಿಜಾಲ್, ಸುಧಾಕರ್, ಚಂದ್ರಿಕಾ ರೈ, ಸುರೇಖಾ ಚಂದ್ರಹಾಸ್, ದೇವಕಿ ಉಳ್ಳಾಲ್, ನಿಸಾರ್, ಮೊಹಿಸಿನ್ ಸಾಮಾನಿಗೆ, ಶಾಲಿ ಹರೇಕಳ, ಎಕೆ ಅಬ್ದುಲ್ ರಹಿಮಾನ್ ಕೋಡಿಜಾಲ್ ಇಂಚಿತಿ ಪ್ರಮುಖರು ಮೆಗಾ ಮಾರ್ಟ್ ಸಂಸ್ಥೆಗೂ ಮೆಗಾ ಸಲೀಂಬ್ರೆಗೂ ಎಡಬೇಕೆರು. ಮೆಗಾ ಸಲೀಂಬ್ರೆನ ಪಲೆ ಪುಗ್ಗರ್ತದ ಸಮಾಜ ಸೇವಕರು ಇಸ್ಮಾಯಿಲ್ ಶಾಫಿ ಬಬುಕಟ್ಟೆ ತನ್ನ ಮೆಗ್ಗೆ ಸಲೀಂಬ್ರೆನ ಮೆಗಾ ಮಾರ್ಟ್ ಮಳಿಗೆಗೂ ಮಾತೆನಲ ಪ್ರೋತ್ಸಾಹ ಬೆಂಬಲ ಬೋರ್ಡು ಪಂಡದಕ್ಕೆ ಏನುಂಡರು. ಬಹುಶಃ ಸಲೀಂ ಮೇಘ ಎಂಬ ಈ ಒಬ್ಬ ವ್ಯಕ್ತಿ 18 ವರ್ಷದಿಂದ ಈ ಅಸೇಗುಳಿಯಲ್ಲಿ ನಮ್ಮ ರಘುರಾಮ್ ಕಾಜಾವರವರ ಒಂದು
ಏನೋ ಅವರ ಆ ಜಾಗದಲ್ಲಿ ಬಂದು ಒಂದು ವ್ಯಾಪಾರವನ್ನು ಆರಂಭಿಸಿದಾಗ ಬಹುಶಃ ಅವ ಯಾವುದರಲ್ಲೂ ಸೋಲಲಿಲ್ಲ. ಈಗ ತಾನೇ ನಮ್ಮ ಫಾರೂಕುಲ್ಲಾಲ್ ಹೇಳಿದಾಗೆ ಜನರ ಒಟ್ಟಿಗೆ ಸ್ವಲ್ಪ ಬೆರೆತಾಗ, ಜನಸೇವೆ ಮಾಡಿದಾಗ ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟ ಉಂಟಾಯಿತು. ಆದ್ದರಿಂದ ರಘುರಾಮ್ ಕಾಜಾ ಅವರವರ ಇದೊಂದು ಈ ಜಾಗದಲ್ಲಿ ಯಾವನೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಅಂಗಡಿ ಮಾಡಿದರೂ ಅದು ಇಷ್ಟ ತನಕ ಅದು ಸೋಲಲಿಲ್ಲ, ಅದು ಮುಂದೆ ಬಂದಿದೆ. ಇವತ್ತು ಇದನ್ನು ಉದ್ಘಾಟನೆ ಮಾಡಿದಂಥ ಅವರ ಶ್ರೀಮತಿ ವಿಜಯಲಕ್ಷ್ಮಿ ಅಮ್ಮ ಅವರು ಕೂಡ ಅವರ ದಿವ್ಯ ಹಸ್ತದಿಂದ ಎಲ್ಲರೂ ಹೇಳಿದಾಗೆ ಅವರು ಯಾವುದು ಮುಟ್ಟಿದ್ದಾರೆ ಅದು ಯಾವಾಗಲೂ ಅದು ಮೇಲೆ ಹೋಗಿದೆ ಅಂತ ಹೇಳಿದರು. ಈಗ ನಾನು ಕೂಡ ಅದನ್ನೇ ಭಾವಿಸಿ ದೇವರ ದಯದಿಂದ ಅವರ ದಿವ್ಯ ಹಸ್ತದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಸಲೀಮ್ ಮೇಘಾ ಮಾರ್ಟ್ ಎಂಬುದನ್ನು ಇವತ್ತು ಅಸೈಗುಳಿಯಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರ ಮಳಿಗೆಗಳು ವಿಸ್ತಾರವಾಗಲಿ ಎಂದು ನಾನು ಅವನಿಗೆ ಶುಭ ಹಾರೈಸುತ್ತಾ ಮೆಗಾ ಸಲೀಮ್ರಿನ ಹಿತೈಷಿ ಬಂಧುಲು ಅಬ್ದುಲ್ ರಜಾಕ್, ಹಮ್ಜಾ ಹುಸೇನ್, ಇಮ್ತಿಯಾಜ್, ಮುಸ್ತಫಾ, ಹನೀಫ್, ಕರೀಂ, ಇಕ್ಬಾಲ್, ಇಬ್ರಾಹಿಂ ಕಾರ್ನನ್, ಅಬ್ದುಲ್ ಖಾದರ್ ಎಸ್ಟಿಆರ್, ಕರೀಂ ಮೊಹಮ್ಮದ್, ಅಶ್ರಫ್, ನಾಸಿರ್, ಯಾಕೂಬ್, ನವಾಜ್, ನಜೀರ್ ಕಾರ್ಯಕ್ರಮದ ಮುತಾಲಿಕಿಡಿದ್ದಾರೆ. ಮೆಗಾ ಸಲೀಂ ಎತ್ಕೊಂದು ಸೊಲ್ಮೆ ಸಂದಾಯರು.